ಹರ್ಷಿತಾ. ಕಾರ್ವಾರ ಚಾನೆಲ್ಗೆ ಸ್ವಾಗತ. ಯಲ್ಲಾಪುರ ಪಟ್ಟಣದ ಕಾಳಮ್ಮ ನಗರದ ಸಮಾಜ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿನಿಗಳ ವಸತಿ ನಿಲಯದಲ್ಲಿ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಉಪಹಾರ ಹಾಗೂ ಊಟ ನೀಡುತ್ತಿಲ್ಲ ಎಂದು ವಿದ್ಯಾರ್ಥಿಗಳು ಹಾಗೂ ಪಾಲಕರು ಶಾಸಕರಿಗೆ ದೂರು ನೀಡಿದರು. ಮಾನ್ಯ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ದೂರಿನ ಹಿನ್ನೆಲೆಯಲ್ಲಿ ಇಂದು ವಸತಿ ನಿಲಯಕ್ಕೆ ದಿಢೀರ್ ಭೇಟಿ ನೀಡಿ ವಸತಿ ನಿಲಯದ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ, ಆಹಾರದ ಗುಣಮಟ್ಟ ಹಾಗೂ ಸ್ವಚ್ಛತೆ ಕುರಿತು ಪರಿಶೀಲನೆ ನಡೆಸಿ ಅವ್ಯವಸ್ಥೆಯನ್ನು ಕಂಡು ವಸತಿ ನಿಲಯ ಮೇಲ್ವಿಚಾರಕಿ ಅವರನ್ನು ತರಾಟೆಗೆ ತೆಗೆದುಕೊಂಡು ಹೆಣ್ಣು ಮಕ್ಕಳ ಆರೋಗ್ಯ ಮತ್ತು ವಿದ್ಯಾಭ್ಯಾಸಕ್ಕೆ ತೊಂದರೆ ಆದರೆ ಕಠಿಣ ಕ್ರಮದ ಎಚ್ಚರಿಕೆ ನೀಡಿದರು. ಯಾರು ಅಡ್ಮಿಷನ್ ಮಾಡ್ಕೊಳ್ಳೋದು? ಆನ್ಲೈನ್ ಅಡ್ಮಿಷನ್ ನೀವು ಅಡ್ಮಿಷನ್ ಮಾಡ್ತೀವಿ? ಬೆಳಿಗ್ಗೆ ಏನು ಕೊಟ್ಟಿದ್ದಾರೆ? ಅದು ಎಷ್ಟು ಕೊಡ್ತಾರೆ ಸರ್? ನನಗೆ ಹೊಟ್ಟೆ ತುಂಬೋದಿಲ್ಲ ಸರ್. ಅಕ್ಕಿಗೂ ನಾನು ಚೀಲನೇ ಕೊಟ್ಟಿರ್ತೀನಿ ಸರ್. ಹಂಗೆಲ್ಲ ಬೇಡಮ್ಮ. ಒಂದು ಮಗುಗೆ ಎಷ್ಟು ಗ್ರಾಮ್ ಇದೆ ಅಲ್ವಾ? 100 ಗ್ರಾಮ್ ಎಷ್ಟು ಕೊಡ್ಬೇಕು ಪರ್ ಡೇ ಕೊಡ್ತೀರಿ? ಒಂದು ಮಗು ಎಷ್ಟು ಅಕ್ಕಿ ಕೊಡ್ತೀರಿ, ಎಷ್ಟು ಬೇಳೆ ಹಾಕ್ತೀರಿ ಎಲ್ಲ ಹೇಳಿ ನೋಡಿ. ತುಂಬಿಟ್ಕೊಂಡಿರಿ, ಕರಡ್ಗಿಲ್ ತುಂಬಿಟ್ಕೊಂಡಿರಿ. ನೀವು ಒಂದ್ಸಲ ಬಾಯ್ಸ್ ಹಾಸ್ಟೆಲ್ ಮಾಡಿ ಚೀಲ ವರ್ಷ ಮಾಡ್ದವ್ 10-20 ವರ್ಷ ಮಾಡ್ದೋಗಿದ್ದಾರೆ ತಿಳ್ಕೊಳ್ಳಿ. ಮುಂಡಗೋಡ ಬಯೋಕಾನ್ ಫೌಂಡೇಶನ್ ಹಾಗೂ ಸ್ಕೋಡ್ವೇಸ್ ಸಂಸ್ಥೆಯ ಸಹಭಾಗಿತ್ವದಲ್ಲಿ ಮೈನಳ್ಳಿ ಗ್ರಾಮದಲ್ಲಿ ನೂತನ ಇಲಾಜ್ ಸ್ಮಾರ್ಟ್ ಕ್ಲಿನಿಕ್ ನಿರ್ಮಾಣವಾಗಿದೆ. ಮಾನ್ಯ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ಇಂದು ಬಯೋಕಾನ್ ಫೌಂಡೇಶನ್ ಹಾಗೂ ಸ್ಕೋಡ್ವೇಸ್ ಸಂಸ್ಥೆಯ ಸಹಭಾಗಿತ್ವದಲ್ಲಿ ಪ್ರಾರಂಭಿಸಲಾಗುತ್ತಿರುವ ಆಸ್ಪತ್ರೆಯನ್ನು ಉದ್ಘಾಟಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. 87 ವರ್ಷದಿಂದ ಗ್ರಾಹಕರ ವಿಶ್ವಾಸದಡಿಯಲ್ಲಿ ನರಸಿಂಹ ಮಾರ್ಕೆಟ್ ಕಾರವಾರ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ. ಪೂಜಾ ಹೋಮ ಹವನ, ಮದುವೆ, ಮುಂಜಿ, ಗೃಹ ಪ್ರವೇಶ ಎಲ್ಲ ಕಾರ್ಯಕ್ಕೆ ಬೇಕಾಗುವ ಪೂಜಾ ಸಾಮಗ್ರಿಗಳು, ಬಾಳೆ ಎಲೆ, ಬಾಳೆಗಿಡ, ಬಾಳೆಗೊನೆ, ಮಾವಿನ ತೋರಣ, 5 ಜಾತಿಯ ಜೋಡು ಹಣ್ಣುಗಳು, ಬೇಲಪತ್ರೆ, ತುಳಸಿ, ಹರಿಯಾಳ, ಶಂಖ, ರುದ್ರಾಕ್ಷ, ಕಡಧಾನ್ಯ, ಬಾಸಿಂಗ, ಮದುವೆ ಡಿಸೈನ್ ಕಾಯಿ, ಹೂವಿನ ಹಾರ, ಆಕಳ ಶುದ್ಧ ಹಾಲು, ಶುದ್ಧ ಗೋಮೂತ್ರ, ತುಪ್ಪ ಸಿಗುತ್ತದೆ. ನಿಮಗೆ ಲಭ್ಯವಿರುವ ವಸ್ತು ಕಾರವಾರದ ಯಾವುದೇ ಭಾಗದ ಮನೆಗೆ ಮುಟ್ಟಿಸುವ ವ್ಯವಸ್ಥೆಯ ನಮ್ಮ ನರಸಿಂಹ ಮಾರ್ಕೆಟ್ ಕಾರವಾರ. ಒಮ್ಮೆ ಭೇಟಿ ನೀಡಿ ಖಚಿತಪಡಿಸಿಕೊಳ್ಳಿ. ನರಸಿಂಹ ಮಾರ್ಕೆಟ್, ರಾಯ್ಕರ್ ಮ್ಯಾನರ್, ಕೈಕಿಣಿ ರೋಡ್, ಕಾರವಾರ. ಮೊಬೈಲ್ ನಂಬರ್ 9242121334.